ಹಾಯ್ ಹಲೋ ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ನಮ್ಮ ಬೆಂಗಳೂರಿನ ಇವತ್ತಿನ ವಾತಾವರಣ ಹೇಗಿದೆ. ಸಂಜೆ 4 ಗಂಟೆ 5 ಗಂಟೆ ವಾತಾವರಣ. ಮೋಡ ತುಂಬ ಕವಿದಿದೆ, ಮಳೆ ಇಲ್ಲ, ತುಂಬ ಗಾಳಿ ಬೀಸ್ತಾ ಇದೆ. ಬೆಳಗ್ಗೆ ಹೊತ್ತಂತೂ ತುಂಬ ಗಾಳಿ ಬೀಸುತ್ತೆ, ಏನು ಕಣ್ಣಿಗೆಲ್ಲ ಧೂಳೆಲ್ಲ ತುಂಬ ತುಂಬಿಕೊಳ್ಳುತ್ತೆ, ಕಣ್ಣೆಲ್ಲ ಉರಿ ಬರುತ್ತೆ ಕಣಪ್ಪ. ರೋಡಲ್ಲಿ ನಡ್ಕೊ ಹೋಗ್ತಿದ್ದಾಗ ಗಾಳಿ ಬೀಸಿದ್ರೆ ತಣ್ಣಗಾಗುತ್ತೆ, ತಂಪಾಗಿರುತ್ತೆ ವಾತಾವರಣ. ಬಟ್ ಅಷ್ಟೊಂದು ಧೂಳು, ಆ ಟ್ರಾಫಿಕ್ಕು, ಅಪ್ಪ ದೇವರೇ, ಯಾಕೆ ಕೇಳ್ತೀರಾ ಈ ಬೆಂಗಳೂರು ಕತೆನ? ದಯವಿಟ್ಟು ಯಾರೆಲ್ಲ ಬೆಂಗಳೂರಲ್ಲಿದ್ದೀರಾ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಹಾಗೆ ನಮ್ಮ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡಿ, ಕಮೆಂಟ್ ಹಾಕಿ. ಓಕೆನಾ? ಥ್ಯಾಂಕ್ಸ್.